बातकोळी तशें पावयना इट एल्ले पाडा नी बातकोळी दाखली इच्चेर दे चूर देदी उंಡು बातकोळी कोनोಪ್ಪುನ तशें पावयता तोगले म्हणजे मेजी रेसिपी मल्पेनु तेंची पायदिर्ता కొంచెం ಚೂರು ಎಣ್ಣೆ ಪಾಡ್ಗ ಮತ್ತೆ ಒಂದು ಚಪಾತಿ ಪಾಡ್ಗ ನಮ್ಮ ಮಗತು ಪಾಡ್ಗ ಮತ್ತೆ కొంచెం ತೆತ್ತಿ ಕೊಡದು ಪಾಡ್ಗ ಮೇಲೆಗೆ ಚೂರು ಮಂಜಾಲ ಪುಡಿ ಪೆಪ್ಪರ್ ಗರಂ ಮಸಾಲ ಖಾರದ ಪುಡಿ ಕೂಡ ಹಾಕಿ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಚೂರು ನೀರಲ್ಲಿ ಬಿಟ್ಟಿಗ ಚೂರು ಕಾಯಿ ಮುಂಚಿ ರೆಡ್ ಮಾಡ್ಕೊಡು ಒಂದ್ಸಲ ಮಗದು ಪಾಡ್ಗ ಕೆಲವೊಂದ್ಸಲ ಪ್ಲೇಟ್ ಬಂದು ಶಿಫ್ಟ್ ಮಾಡ್ಬೇಕು ಒಂದು ದಪ್ಪ ಹಾಕೊಂಡು ತಿರುವಂಜಿ ಅಂಚೆ ಮಲ್ಪುಗ ಮತ್ತು ನೇಲ್ ಅಂಚೆ ಅಂಡ್ಗ ಐಕು ರಡ್ಡದೈತೆ ಡಬಲ್ ಮಾಡ್ತದೆ ನೆನತ್ತೆ ಜಾಸ್ತಿ ತಿರುಗಿ ತೆಗೆಸಿಲ್ಲ ಪ್ರೆಸ್ ಮಾಡ್ತೀವಿ ಚೂರೆಲ್ಲ ಮಾಡೋದು ಇಟ್ಟು 5 ನಿಮಿಷದಲ್ಲಿ ತೆತ್ತಿ ಮಾಡೋದು ಫ್ರೈ ಹಾಕಿನ ಆಮೇಲೆ ಹಾಕಿ ಮುಂಚೆ ಪಾಡೋದು ಮಗತ ಮಾಡೋದು ದಪ್ಪ ಹಾಕೋದು ಇಟ್ಟೆ ಚೀಸ್ ಮಾಡಬೇಕು ಇಟ್ಟೆ ಚೀಸ್ ಪಾಡಬೇಕು ಚೀಸ್ ಗಟ್ಟಿ ಆಗ್ತದೆ फिर टर्न आगा चीज पड़क मेक सैड पड़क चीज कट मंतद चूरू 2 निमिष मुच्चिग ಮುಚ್ಚಳದಿಪ್ಪುಗ ಚೀಸ್ ಪೂರ ಮಸ್ತ್ ಮೆಲ್ಟ್ ಆಗ್ತದೆ ಚೀಸ್ ನಡುಕುಲ ಪಾವಡು ಇಂದು ಚೂರು ಮಿಕ್ಸ್ ಪಜ್ಪಾರ ಆಯ್ತು ಗ್ಯಾರ ಸ್ಮೋಕ್ ಆಗ್ಬೋದು ಕ್ರಿಸ್ಪಿ ಅದು ಟ್ರೈ ಮಾಡ್ಕೊಳ್ಳಿ ಎಲ್ಲ ಚೀಸ್ ಎಡ್ಡೆ ಟೇಸ್ಟ್ ಬರ್ತದೆ ಮಸ್ತ್ ಟೇಸ್ಟ್ ಅದು
ಎಂಥದ್ದು ಬಾತ್ಕೊಳ್ಳೋದಕ್ಕೆ ಇನ್ನಿಲ್ಲ ನಿಮಗೆ ಒಂದು ಕೈಯಲ್ಲಿ ಹಿಡಿಯಂತೆ ಹೀಗೆ ಎತ್ತಿ ಅದು ಒಂದು ಜಾಸ್ತಿ ಎಲ್ಲ ಇಲ್ಲಕ್ಕಿನ್ನಿ ಎಷ್ಟು ಜೋಡಿಗ ಹಾಂ ಜೋಡಿಗೆ 150 ಈ ರೆಸಿಪಿ ನಿಮಗೆ ಇಷ್ಟ ಅಣ್ಣ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ನಾನು ಎಲ್ಲದೊಂದು ಎಡ್ಡೆ ರೆಸಿಪಿ ತೊಟ್ಟಿ ಬರುತ್ತೆ ಬಾಯ್ ಫ್ರೆಂಡ್ಸ್.